ಕೋಟಿ ಚೆನ್ನಯ್ಯ ಹಾಗೂ ಬಿಲ್ಲವ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ವಿವಾದಕ್ಕೆ ಒಳಗಾಗಿದ್ದ ಬಿಜೆಪಿ ಮುಖಂಡ ಕೆಪಿ ಜಗದೀಶ್ ಅಧಿಕಾರಿಯವರು ಪುತ್ತೂರು ಪಡುಮಲೆಯಲ್ಲಿರುವ ಕೋಟಿ ಚೆನ್ನಯ್ಯ ಜನ್ಮಸ್ಥಳಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿ ತಪ್ಪು ಕಾಣಿಕೆ ಹಾಕಿದ್ದಾರೆ. ಪಡುಮಲೆಗೆ ತೆರಳಿದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿರುವ ಅಧಿಕಾರಿಯವರು, ಕೆಲವು ದಿನಗಳ ಹಿಂದೆ ನಾನು ಕೋಟಿ ಚೆನ್ನಯ್ಯರ ಬಗ್ಗೆ ಹಾಗೂ ಬಿಲ್ಲವರ ಬಗ್ಗೆ ಮಾತನಾಡಿದ್ದು ಆ ಸಮಾಜದ ಬಂಧುಗಳಿಗೆ ನೋವಾಗಿದೆ. ನಾನು ಆತ್ಮವಿಮರ್ಶೆ ಮಾಡಿಕೊಂಡಿದ್ದು ನನ್ನಿಂದ ತಪ್ಪಾಗಿದೆ ಎಂಬುದಾಗಿ ಒಪ್ಪಿಕೊಂಡಿದ್ದಾರೆ. ಬಿಲ್ಲವ ಸಮಾಜದವರಲ್ಲಿ ನಾನು ಕ್ಷಮೆಯಾಚಿಸಿ ನನ್ನಿಂದ ಆದ ತಪ್ಪಿಗೆ ಕೋಟಿ ಚೆನ್ನಯ್ಯ ದೇಯಿ ಬೈದಿತಿಗೆ ತಪ್ಪು ಕಾಣಿಕೆ ಹಾಕಿದ್ದೇನೆ. ಕಾರಣಿಕ ಪುರುಷರಾದ ಅವಳಿ ಪುರುಷರ ಅನುಗ್ರಹದಿಂದ ನಾವೆಲ್ಲರೂ ಸೌಹಾರ್ದತೆಯಿಂದ ಬದುಕುವಂತಾಗಲಿ ಎಂದು ಹೇಳಿದ್ದಾರೆ. ಕೆಲವೇ ದಿವಸಗಳ ಹಿಂದೆ ಆಡಿದಂಥ ಮಾತಿನಲ್ಲಿ ತಪ್ಪಾಗಿ ಬಿಲ್ಲವ ಬಂಧುಗಳಿಗೆ, ಸಹೋದರರಿಗೆ ನೋವಾಗಿರತಕ್ಕಂಥ ವಿಚಾರದಲ್ಲಿ ನಾನು ಕ್ಷಮೆಯನ್ನು ಯಾಚಿಸಿ ಮೂಲ ಕ್ಷೇತ್ರವಾಗಿರತಕ್ಕಂಥ ಪಡುಮಲೆ ಕ್ಷೇತ್ರ, ಕೋಟಿ ಚೆನ್ನಯ್ಯರ ಪಡುಮಲೆ ಕ್ಷೇತ್ರಕ್ಕೆ ಬಂದಿದ್ದೇನೆ. ದೇಯಿ ಬೈದ್ಯದಿಯ ಸಮಾಧಿ ಸ್ಥಳಕ್ಕೆ ನನ್ನ ಕೈ ಕಾಣಿಕೆಯನ್ನು ಒಪ್ಪಿಸಿದ್ದೇನೆ. ಹೂವೆ ತೋಟದಲ್ಲಿಯೂ ಸುವರ್ಣಖೇದಗೆ ದೇಯಿ ಬೈದ್ಯದಿಯ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ಕೋಟಿ ಚೆನ್ನಯ್ಯರ ಅನುಗ್ರಹವನ್ನು ಪಡೀಲಿಕ್ಕಾಗಿ ನನ್ನ ತಪ್ಪನ್ನು ತಾವು ಕಾರಣಿಕ ಪುರುಷರಾಗಿರತಕ್ಕಂಥ ಅವಳಿ ವೀರರು ನನಗೆ ಕರುಣಿಸಬೇಕು. ನಮ್ಮ ಪೂರ್ವಜರು ನಂಬಿಕೊಂಡು ಬಂದಂಥ, ನಾವು ನಂಬುವಂಥ ಈ ವೀರ ಪುರುಷರ ವಿಚಾರದಲ್ಲಿ ನನ್ನ ಮಾತಿನಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅನ್ನುವಂಥ ಮನವರಿಕೆ, ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ಈ ಮೂಲ ಕ್ಷೇತ್ರ ಪಡುಮಲೆಯ ಚಾವಡಿಯಲ್ಲಿ ನನ್ನ ಕೈಕಾಣಿಕೆಯನ್ನು ಒಪ್ಪಿಸಿ ತಪ್ಪನ್ನು ಮನ್ನಿಸುವಂಥ ಅನುಗ್ರಹವನ್ನು ನಾನು ಕೇಳ್ತಾ ಇದ್ದೀನಿ. ನಮ್ಮದೆಲ್ಲ ಚರ್ಮದೃಷ್ಟಿ, ಈ ಮಾಯದೃಷ್ಟಿಯಾಗಿರತಕ್ಕಂಥ ಈ ಕಾಯ ಏನಾದರೂ ಕೈಯಲ್ಲಿ ತಪ್ಪಾದಂಥ ವಿಚಾರದಲ್ಲಿ